ಅಥಣಿ ಉಪಚುನಾವಣೆ ಕಣ ಸದ್ಯ ರಂಗೇರಿತು. ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಗಳ ಪರ ಪ್ರಚಾರ ಭರಾಟೆಯಿಂದ ನಡೆದಿದೆ. ಅಥಣಿ ಮತಕ್ಷೇತ್ರದಲ್ಲಿ ಗಜಾನನ ಮಂಗಸೂಳಿ ಮತ್ತು ಮಹೇಶ್ ಕುಮಟಳ್ಳಿ ಪರ ಆಯಾ ಪಕ್ಷಗಳ ಮುಖಂಡರು ಬ್ಯಾಟಿಂಗ್ ಮಾಡ್ತಾ ಇದ್ದು ಅಭ್ಯರ್ಥಿಗಳ ಪರ ಮತಯಾಚನೆಯಲ್ಲಿ ತೊಡಗಿದ್ದಾರೆ. ಅಥಣಿ ತಾಲೂಕಿನ ದರೂರ, ಹಲ್ಯಾಳ, ಸಪ್ತಸಾಗರ ಗ್ರಾಮಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗಜಾನನ ಮಂಗಸೂಳಿ ಪರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಎಂಬಿ ಪಾಟೀಲ್ ಮತಯಾಚಿಸಿದರೆ, ಇತ್ತ ಡಿಸಿಎಂ ಲಕ್ಷ್ಮಣ್ ಸವದಿ ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಪರವಾಗಿ ಮತಬೇಟೆಯಲ್ಲಿ ತೊಡಗಿದ್ದಾರೆ. ಪದೇ ಪದೇ ಹೇಳಿದ್ದನ್ನ ಹೇಳೋದು, ಕೇಳದ್ದನ್ನ ಕೇಳೋದು ಅಂತಂದ್ರ ನಿಮಗೂ ಆಗೋದಿಲ್ಲ, ನನಗೂ ಆಗೋದಿಲ್ಲ. ಗಜಾನ ಅವ್ರನ್ನ ಹಿಡ್ಕೊಂಡು ನಮ್ಮ ಟಿಪಿ ವರ್ಗು ಪ್ರತಿಯೊಬ್ರು ಅದನ್ನೇ ವಿಚಾರ ಹೇಳಿದಾರೆ ಎದುರುಗಡೆ. ನಾನು ಒಂದೇ ಹೇಳೋದು, ಜನಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿಯ ಸದಸ್ಯರಿಂದ ಪಾರ್ಲಿಮೆಂಟ್ ಮೆಂಬರ್ ಅವರಿಗೆ ಯಾಕೆ ಓಟ್ ಕೇಳ್ತಾರೆ, ಏನ್ ಮಾಡ್ತೀನಿ ಅಂತ ಓಟ್ ಕೇಳ್ತಾರೆ. ಯಾವ ಟೈಮ್ ನಲ್ಲಿ ನಿಮ್ ಕೈ ಬಿಡೋದಿಲ್ಲ ಅಂತ ಹೇಳಿ ಆಣಿ ಹಾಕ್ತಾರೆ. ನದಿಯರಗಾಂವ್ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಡೆಸುತ್ತೇನೆ. ಹಾಕುವ ಬಟ್ಟೆ, ಊಟ, ಹಾಸಿಗೆಗಳು, ಗಲ್ಲುಂಬ, ಜಮಖಾನಿ, ಚಾದರ್ ಎಲ್ಲವೂ ಕಳ್ಕೊಡ್ಬೇಕು ಮಕ್ಕಳು ದೋಸ್ತ. ಅಂತ ದೊಡ್ಡ ಪ್ರವಾಹ ಆ ಪ್ರವಾಸ ಬಂದಿದ್ದೀರಿ.